ಪ್ರಿಯ ಸಹೋದರ ಸಹೋದರಿಯರೇ, ಮೋಂತಿ ಹಬ್ಬಕ್ಕೆ ತಯಾರಿಯಾಗಿ ನಾವು 9 ದಿನದ ನೊವೇನವನ್ನು ಮಾಡ್ತಾ ಇದ್ದೇವೆ. ಇಂದು 3ನೇ ದಿನ, ನೊವೇನದ 3ನೇ ದಿನ. ಇವತ್ತು ತಾವೆಲ್ಲರೂ ಹೂಗಳನ್ನು ತಂದಿದ್ದೀರಿ. ಈ ಹೂಗಳು ಎಂಥ ಒಂದು ವೈವಿಧ್ಯತೆಯಿಂದ ಕೂಡಿದೆ ನೋಡಿ. ಎಷ್ಟೆಷ್ಟು ಥರದ ಬಣ್ಣ ಬಣ್ಣದ ಹೂಗಳು. ಈ ಹೂಗಳ ನೋಡುವಾಗಲೇ ನಮ್ಮ ಈ ಸೃಷ್ಟಿಕರ್ತ ಭಗವಂತನ ಒಂದು ವಿಶಿಷ್ಟ ಒಂದು ದೇವರ ಕೃಪೆಯನ್ನು ನಾವು ಹೇಳಬೇಕು. ಈ ಸೃಷ್ಟಿ ಭಗವಂತನ ವರ. ಇಲ್ಲಿ ನೆಲೆಸಿರುವ ಎಲ್ಲರೂ ಸಂತೋಷದಿಂದ ಇರಲೆಂದು ದೇವರು ನಮಗೆ ಒಂದು ವರದಾನ ಕೊಟ್ಟಿದ್ದಾರೆ. ಅವರ ಯೋಜನೆಯಂತೆ ನಡೆದಾಗ ಮಾನವನ ಜೀವನ ಸಂತೋಷದಿಂದ ಇರಲು ಸಾಧ್ಯ. ಈ ಲೋಕವನ್ನು ಉಂಟು ಮಾಡಿದ ದೇವರು ತನ್ನ ಸೃಷ್ಟಿಯ ಕಿರೀಟವೆಂಬಂತೆ ಮಾಡಿ ಮಾನವನಲ್ಲಿ ಜವಾಬ್ದಾರಿಯುತ ಕೆಲಸವನ್ನು ಕೊಟ್ಟಿರುವನು. ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿರುವ ಪಕ್ಷಿಗಳ ಮೇಲೆಯೂ ದೊಡ್ಡ ಚಿಕ್ಕ ಸಾಕುಪ್ರಾಣಿ ಹಾಗೂ ಕಾಡುಮೃಗಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ಮೇಲೆಯೂ ಆತ ದೊರೆತನ ಮಾಡಬೇಕಿದೆ. ತನ್ನ ರೂಪದಲ್ಲಿ ಸೃಷ್ಟಿಸಿದ ಆತನನ್ನು ತನ್ನಂತೆ ಸಂಪೂರ್ಣತೆಯನ್ನು ಸಾಧಿಸಲು ದೇವರು ಇಚ್ಛಿಸಿದರು. ಅದಕ್ಕಾಗಿ ಯೇಸು ಕ್ರಿಸ್ತರು ಈ ಭೂಲೋಕಕ್ಕೆ ಜನಿಸಿದರು. ಯೇಸು ಕ್ರಿಸ್ತರು ಭೂಲೋಕಕ್ಕೆ ಜನಿಸುವ ಮೊದಲು ಅವರ ತಾಯಿಯಾಗಿ ಮಾತೆ ಮರಿಯಮ್ಮಳನ್ನು ಆರಿಸಿದರು, ಆಯ್ಕೆ ಮಾಡಿದರು. ಮಾತೆ ಮರಿಯಳು ತನ್ನ ಇಚ್ಛೆಯನ್ನು ದೇವರ ಇಚ್ಛೆಯಂತೆ ಆಗಲಿ ಎಂದು ಅವರು ಒಪ್ಪಿದರು. ಈ ಮಾತೆ ಮರಿಯ ಪಾಪದಿಂದ ವಿಮುಕ್ತರಾಗಿ ಈ ಭೂಲೋಕಕ್ಕೆ ಜನಿಸಿದರು. ಅದೇ ಮಾತೆ ಮರಿಯಳ ಜಯಂತಿ. ಮಾತೆ ಮರಿಯಳ ಜಯಂತಿಯನ್ನು ನಾವು ಮೋಂತಿ ಹಬ್ಬವೆಂದು ನಾವು ಆಚರಿಸುತ್ತೇವೆ. ಮಾತೆ ಮರಿಯಳು ತನ್ನ ಚಿಕ್ಕಂದಿನಲ್ಲೇ ಪಾಪರಹಿತವಾಗಿ ಅವರು ಜೀವಿಸಿದರು. ಅವರನ್ನು ನಾವು ಹೇಳುತ್ತೇವೆ ಪರಿಶುದ್ಧರು ಎಂದು. ಪರಿಶುದ್ಧ ಮಾತೆ, ದೇವರ ಮಾತೆ, ಪರಿಶುದ್ಧ ಮಾತೆ. ಈ ಒಂದು ಹಬ್ಬದ ಸಮಯದಲ್ಲಿ ನಾವು ಹೊಸ ಬೆಳೆಯ ಹಬ್ಬವನ್ನು ಕೂಡ ಮಾಡುತ್ತೇವೆ. ಕೇರಳದಲ್ಲಿ ಈಗಾಗಲೇ 1-2 ದಿವಸಗಳ ಮೊದಲು ಓಣಂ ಹಬ್ಬದ ಸಂಭ್ರಮ ನಡೆದಿತ್ತು. ಹೊಸ ಬೆಳೆಯ ಊಟದ ಸಂಭ್ರಮ ನಡೆಸಲಾಗುತ್ತಿತ್ತು. ಗತಕಾಲದಲ್ಲಿ ಜನಮನ್ನಣೆ ಗಳಿಸಿದ ಒಬ್ಬ ರಾಜ, ಮಹಾಬಲಿ ಎಂಬ ರಾಜ, ಅವನ ಕಾಲದ ವೈಭವವನ್ನು ನೆನಪಿಸಿ ಆತನ ಬರುವಿಕೆಗೆ ಸ್ವಾಗತವನ್ನು ನೀಡುವಲೆಂಬಂತೆ ಈ ಒಂದು ಹಬ್ಬ, ಓಣಂ ಹಬ್ಬ ಆಚರಿಸ್ತಾರೆ. ಆ ಸಮಯದಲ್ಲಿ ಕೂಡ ನೋಡಿ, ದೂರದ ಊರುಗಳಲ್ಲಿರುವ ಕುಟುಂಬದ ಸದಸ್ಯರು ಕೂಡ ಈ ಆಚರಣೆಗೆಂದು ತಮ್ಮ ಮೂಲದ ಮನೆಗೆ ಸೇರುತ್ತಾರೆ. ಎಲ್ಲರೂ ಸಂತೋಷದಿಂದ ಸಡಗರದಿಂದ ಊಟ ಮಾಡಿ ಸಿಹಿ ಪಾಯಸ ಸೇವಿಸ್ತಾರೆ. ಅದೇ ರೀತಿ ಕರಾವಳಿ ಕೊಂಕಣಿ ಕ್ರೈಸ್ತ ಬಾಂಧವರು ಸೆಪ್ಟೆಂಬರ್ 8ರಂದು ಯೇಸುವಿನ ತಾಯಿ ಮರಿಯ ಮಾತೆಯ ಜಯಂತಿ ಹಬ್ಬವನ್ನು ಆಚರಿಸುತ್ತೇವೆ. ಈ ಹಬ್ಬವನ್ನು ಕೂಡ ಹೊಸತೆನೆಯ ಹಬ್ಬವನ್ನು ಎಂದು ನಾವು ಆಚರಿಸುತ್ತೇವೆ. ತಮ್ಮ ಹೊಲದಲ್ಲಿ ಆದ ಭತ್ತದ ತೆನೆಯನ್ನು ದೇವಾಲಯಗಳಿಗೆ ಒಯ್ದು ಪವಿತ್ರೀಕರಿಸಿ ಆಶೀರ್ವಾದ ಪಡೆದು ಮರಳಿ ಮನೆಗಳಲ್ಲಿ ತಂದು ಅನ್ನದೊಡನೆ ಅಥವಾ ಹಾಲಿನಲ್ಲಿ ಬೆರೆಸಿ ದೇವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಒಂದು ಹೊಸತೆನೆಯ ಊಟವನ್ನು ಸವಿಯುತ್ತಾರೆ. ಕುಟುಂಬಕ್ಕೆ ಸಂಬಂಧಪಟ್ಟವರೆಲ್ಲರೂ ದೂರದಿಂದ ಊರಿನ ಬಂದು ಸೇರುತ್ತಾರೆ. ಎಲ್ಲರೂ ಸಂಭ್ರಮಿಸುತ್ತಾರೆ. ಈ ಸಂದರ್ಭದಲ್ಲಿ 9 ದಿವಸಗಳ ನವೀನವನ್ನು ನಾವು ಈಗಾಗಲೇ ಆರಂಭಿಸಿದ್ದೇವೆ. ಈ 9 ದಿನಗಳು ಯಾಕೆ 5 ದಿನಗಳು ಅಥವಾ 7 ದಿನಗಳು ಆಗುವುದಿಲ್ಲವೇ? 9ಕ್ಕೆ ಒಂದು ವಿಶೇಷ ಅರ್ಥ ಇದೆ. ಒಂದು ಸಂಪೂರ್ಣ ಒಂದು ನಂಬರ್ ಹೇಳ್ಬೋದು. ನವಗ್ರಹಗಳು ಹೇಗಿವೆ ಈ ಲೋಕದಲ್ಲಿ, ನವಗ್ರಹಗಳಂತೆ ದಿನಗಳು ಒಂದು ಆಧ್ಯಾತ್ಮಿಕತೆಯಲ್ಲಿ ಒಂದು ಮಹತ್ವದ ದಿನಗಳಾಗಿವೆ. ಆದ್ದರಿಂದ ನಾವು ಕೇವಲ ಹೂಗಳನ್ನು ಮಾತೆ ಮರಿಯಳಿಗೆ ಇಡುವುದು ಮಾತ್ರ ಅಲ್ಲ, ಆ ದಿನದ ಒಂದು ಸಂದೇಶವಿದೆ. ಮಾತೆ ಮರಿಯಳು ಈ ಸಂದೇಶವನ್ನು ನಮಗೆ ಕೊಟ್ಟಾಗ ಅದನ್ನು ನಾವು ಸ್ವೀಕರಿಸಿ ನಾವು ಸಿಹಿ ತಿಂಡಿ ಹಂಚಿ ನಾವು ಸಂಭ್ರಮಿಸ್ತೇವೆ. ಹಾಗಾದರೆ ಇವತ್ತಿನ ಸಂದೇಶವೇನು? ಇವತ್ತಿನ ಸಂದೇಶ ನಾವು ಮಾತೆ ಮರಿಯಳಿಂದ ಕಲಿಯಬೇಕಾಗಿದೆ. ಮಾತೆ ಮರಿಯ ಕುಟುಂಬ ಸಂಬಂಧವನ್ನು ದೃಢ ಮಾಡಲು ಕರೆಯುತ್ತಾರೆ. ನಮ್ಮ ಕುಟುಂಬದ ಸದಸ್ಯರು ಎಲ್ಲೆಲ್ಲಿಯೋ ಇರ್ತಾರೆ. ಅವರಲ್ಲಿ ನಮಗೆ ಕಾಂಟ್ಯಾಕ್ಟ್ ಇರುವುದಿಲ್ಲ, ಸಂಬಂಧ ಇರುವುದಿಲ್ಲ. ನಾವು ಕೆಲವೊಮ್ಮೆ ಹೇಳ್ತೇವೆ ನಮ್ಮ ಕುಟುಂಬದ ಸದಸ್ಯರ ಏನೂ ಸಪೋರ್ಟ್ ನಮಗೆ ಇಲ್ಲ ಎಂದು. ನಾವು ಕೆಲವೊಮ್ಮೆ ಬೇಸರ ಪಡಿಸಿದುಂಟು. ತಮ್ಮ ಕುಟುಂಬದಲ್ಲಿರುವ ಸದಸ್ಯರು ಎಲ್ಲೋ ದೂರದಲ್ಲಿದ್ದಾರೆ. ಅವರ ಬಗ್ಗೆ ನಮಗೂ ಗೊತ್ತಿಲ್ಲ, ಅವರಿಗೂ ನಮ್ಮ ಬಗ್ಗೆಯೂ ಗೊತ್ತಿಲ್ಲ. ಹಾಗಿರುವಾಗ ಅವರು
ಹೇಳುವುದು ನಿಜವಾಗ್ತದೆ. ನಮಗೆ ಎಷ್ಟು ಸಂಬಂಧ ಇದೆ ಅಷ್ಟೇ ಅವರು ಕೂಡ ನಮಗೆ ಸಂಬಂಧವನ್ನು ನೀಡ್ತಾರೆ. ಈ ದಿನದಲ್ಲಿ ನಾವು ಕುಟುಂಬದ ಎಲ್ಲ ಸದಸ್ಯರು ಒಳ್ಳೆಯ ಸಂಬಂಧವನ್ನು ಬೆಳೆಸಬೇಕು. ಅವರಿಂದ ನಮಗೆ ಏನು ದೊರೆಯುವುದಿಲ್ಲವಾದರೂ ನಾವು ಅವರಿಗೆ ಏನಾದರೂ ಒಂದು ಸಂಬಂಧದ ವಿಷಯವನ್ನು ತಿಳಿಸಬೇಕು. ಕೆಲವೊಮ್ಮೆ ನಮ್ಮ ಕುಟುಂಬಗಳಲ್ಲಿ ಒಳ್ಳೆಯ ಕಾರ್ಯಕ್ರಮಗಳು ನಡೀತವೆ. ಆ ಸಮಯದಲ್ಲಿ ಅವರಿಗೆ ಆಹ್ವಾನಿಸುವುದು, ಅವರು ಬರದೇ ಇರಲಿ, ಅವರ ಆಶೀರ್ವಾದವಾದರೂ ನಾವು ಬೇಡುವುದು, ಇದೆಲ್ಲ ಮಾಡಿದರೆ ನಮ್ಮ ಕುಟುಂಬದ ಸಂಬಂಧ ಗಟ್ಟಿಯಾಗ್ತದೆ. ನೋಡಿ, ಒಂದು ತರಗತಿಯಲ್ಲಿ ಒಮ್ಮೆ ಮಕ್ಕಳಿಗೆ ಒಬ್ಬ ಶಿಕ್ಷಕಿ ಕೇಳಿದ್ರಂತೆ, ವಿದ್ಯಾರ್ಥಿಗಳೇ, ನಿಮ್ಮ ಕುಟುಂಬದ ಎಷ್ಟು ಜನರ ನಿಮಗೆ ಪರಿಚಯ ಇದೆ ಎಂದು ಹೇಳುವಾಗ ಒಬ್ಬರಿಬ್ಬರು 4-5 ಮಕ್ಕಳು ಹೇಳಿದರು. ಕೆಲವು ಕುಟುಂಬದ ಸದಸ್ಯರ ಹೆಸರುಗಳು ಹೇಳ್ತೀವಿ ನಾವು ಕೊಂಕಣಿಯಲ್ಲಿ, ಬಪ್ಪು, ಮೌಸಿ, ಅಕ್ಕೈ, ಮಾಮಿ ಇತ್ಯಾದಿ ಕೆಲವು ಹೆಸರುಗಳನ್ನು ಹೇಳಿದರು. ಆದರೆ ನಮ್ಮ ಕುಟುಂಬ ವಿಸ್ತಾರವಾಗಿದೆ. ಎಷ್ಟೋ ಜನರು ನಮ್ಮ ಕುಟುಂಬದಲ್ಲಿದ್ದಾರೆ. ಅವರ ಪರಿಚಯ ನಮಗೆ ಇರುವುದಿಲ್ಲ. ನಾವು ಚಿಕ್ಕಂದಿನಿರುವಾಗಲೇ ಎಲ್ಲೋ ಬೇರೆ ಬೊಂಬಾಯಿ ಅಥವಾ ಹೊರ ದೇಶಕ್ಕೆ ಹೋಗಿರ್ತಾರೆ. ಹಾಗಿರುವಾಗ ಅವರ ಪರಿಚಯವನ್ನು ಮಾಡಬೇಕು. ನಮ್ಮ ಹೆತ್ತವರು ಅವರಿಗೆ ಮಕ್ಕಳಿಗೆ ಪರಿಚಯವನ್ನು ಮಾಡಿ ತೋರಿಸಬೇಕು. ಆಗ ನಮ್ಮ ಕುಟುಂಬದಲ್ಲಿರುವ ಸದಸ್ಯರ ಸಂಬಂಧ ಗಟ್ಟಿಯಾಗುತ್ತದೆ. ಈ ಆಧುನಿಕತೆ ಮತ್ತು ಶಿಕ್ಷಣ ಹಾಗೂ ಇತರ ಸೌಲಭ್ಯಗಳು ಈ ದಿನಗಳಲ್ಲಿ ಹೆಚ್ಚಾಗಿವೆ. ಆದ್ದರಿಂದ ನಮಗೆ ಕುಟುಂಬದೊಡನೆ ಸಂಬಂಧ ಮಾಡಲು ವಾಟ್ಸ್ಯಾಪು, ಇನ್ಸ್ಟಾಗ್ರಾಮ್ ಅಥವಾ ಫೋನ್ಗಳ ಮುಖಾಂತರ ನಾವು ಮಾಡ್ಬೋದು ಈ ಆಧುನಿಕ ಸಮಾಜದಲ್ಲಿ. ಆದರೂ ನಮಗೆ ನಾವು ಪುರ್ಸೊತ್ತಿಲ್ಲ, ನಮ್ಮದೇ ಜವಾಬ್ದಾರಿಗಳು ಹೆಚ್ಚಾಗಿವೆ, ಹೀಗೆಲ್ಲ ನಾವು ಮಾತನಾಡ್ತೀವಿ. ಆದರೆ ಇದೊಂದು ಸಂದರ್ಭ, ಮೋತಿ ಹಬ್ಬದ ಸಂದರ್ಭ, ನಾವು ಅಗತ್ಯ ಇದ್ದವರೊಳಗೆ ಭೇಟಿಯಾಗುವುದು ಮತ್ತು ನಮ್ಮ ಸಂಬಂಧಿಕರೊಳಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸೋದು, ಹಾಗೆ ಏನಾದರೂ ನಾವು ಸಹಾಯ ಮಾಡೋದು. ಕೆಲವರು ಹಲವಾರು ಮಂದಿ ನಮ್ಮ ಈ ಸಂದರ್ಭದಲ್ಲಿ ಕಷ್ಟದಲ್ಲಿರುತ್ತಾರೆ. ಸರಿಯಾದ ಮನೆ ಇರುವುದಿಲ್ಲ, ವಿದ್ಯಾಭ್ಯಾಸಕ್ಕೆ ತೊಂದರೆ ಇದೆ, ಆರೋಗ್ಯದಲ್ಲಿ ಏರುಪೇರುಂಟು. ಹೀಗಿರುವಾಗ ನಾವು ಏನಾದರೂ ನಮ್ಮ ವತಿಯಿಂದ ಏನಾದರೂ ಸಹಾಯ ಮಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕಾಗಿ, ಅಲ್ಲ ಮನೆ ಕಟ್ಟಲು, ಇಂಥ ಒಂದು ಒಳ್ಳೆಯ ಕಾರ್ಯಗಳಲ್ಲಿ ನಾವು ನಮ್ಮನ್ನೇ ತೊಡಗಿಸಿದರೆ ಈ ಒಂದು ಹಬ್ಬದ ಸಂದೇಶ ನಾವು ಜಾರಿ ಮಾಡಿದಂತಾಗುತ್ತದೆ. ಪ್ರಿಯರೇ, ಈಗ ನಿಮಗೆಲ್ಲರಿಗೂ ನಾನು ಮತ್ತೊಮ್ಮೆ ಮಾತೆ ಮರಿಯಳ ಜಯಂತಿ ಹಾಗೂ ಹೊಸತನೆಯ ಹಬ್ಬದ ಊಟ ಎಲ್ಲ ನಿಮಗೆ ಸಂತೋಷ ತರಲಿ. ನಾವೆಲ್ಲರೂ ಒಂದು ಕುಟುಂಬ, ನಮ್ಮ ಧರ್ಮ ಕೇಂದ್ರ ಒಂದು ಕುಟುಂಬದಂತೆ, ಹಾಗೆ ವಾಳೆಯಲ್ಲಿ ಕೂಡ ಒಂದು ಕುಟುಂಬದಂತೆ ನಾವು ಒಟ್ಟು ಸೇರಬೇಕು. ವಾಳೆಯಲ್ಲಿ ನಾವು ಆಚರಿಸ್ಬೋದು ಮೋತಿ ಹಬ್ಬವನ್ನು, ಈಗ ಧರ್ಮ ಕೇಂದ್ರದಲ್ಲಿ ನಾವು ಆಚರಿಸ್ತೇವೆ. ನಾವೆಲ್ಲ ಒಂದು ಕುಟುಂಬದಂತೆ, ದೇವರ ಮಕ್ಕಳಂತೆ ನಾವು ಒಟ್ಟಾಗಿ ಸೇರೋಣ. ಮಾತೆ ಮರಿಯಳಿಗೆ ಕೃತಜ್ಞತೆ ಸಲ್ಲಿಸೋಣ. ಮಾತೆ ಮರಿಯಳಿಂದಾಗಿ ನಮಗೆ ಲಭಿಸಿದ ಎಲ್ಲ ಕೃಪಾವರಗಳಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ. ನಿಮಗೆಲ್ಲರಿಗೂ ಶುಭವನ್ನು ಹಾರೈಸಿ ಹಬ್ಬದ ಸಂತೋಷವನ್ನು ನಾನು ನಿಮಗೆ ಕೋರುತ್ತೇನೆ.